ಸರ್, ಕಂಬಳ ಅನ್ನೋದು ಕರಾವಳಿ ಭಾಗದಲ್ಲಿ ನಡೀತಾ ಇದ್ದದ್ದು. ಬೆಂಗಳೂರಲ್ಲಿ ಕಂಬಳ ಕಲ್ಪನೆ ಶುರುವಾಗಿದ್ದು ಹೇಗೆ? ಬೆಂಗಳೂರಲ್ಲಿ ಕಂಬಳ ಆಗುವ ಕಲ್ಪನೆ ಶುರುವಾಗಿ ಊರಲ್ಲಿ ಇದ್ದಿದ್ದು, ಇದನ್ನು ಊರಿಂದ ಬೆಂಗಳೂರು ತಗೊಂಡು ಯಾಕೆ ಯೋಚನೆ ಬಂತು, ಹೇಗೆ ನಡೀತಾ ಇದೆ ಈಗ? ಆ್ಯಕ್ಚುಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕರಾವಳಿನ ಬಂದವರಿಗೆ ಪ್ರತಿಯೊಬ್ಬರಿಗೆ ಒಂದು ಕಲ್ಪನೆ ಇದೆ, ನಮ್ಮೂರಿನ ಏನಾದರೂ ಒಂದು ಸಂಸ್ಕೃತಿ ಇಲ್ಲಿ ತರಬೇಕನ್ನೋ ಪ್ರತಿಯೊಬ್ಬರಿಗೆ ಇರುತ್ತೆ. ಇದು ತುಂಬ ವರ್ಷದಿಂದ ತುಂಬ ಜನರ ಕನಸು. ಐ ಥಿಂಕ್ ಇತ್ತೀಚೆಗೆ ಒಂದು 3 ಸಂಸ್ಥೆಯವರು ಇದನ್ನು ಮಾಡ್ತೀನಿ ಅಂತ ಒಂದು 3-4 ವರ್ಷಗಳ ಹಿಂದೆ ಪ್ರಯತ್ನ ಪಟ್ಟಿದ್ರು, ಆಗಿರಲಿಲ್ಲ. ಇತ್ತೀಚೆಗೆ ಅದೇ ಅಶೋಕ್ ರೈಗಳು ಒಂದು ಶುರು ಮಾಡಿದರು ಮಾಡೋಣ ಅಂತ. ಎಲ್ಲ ಈಗ ಎಲ್ಲರೂ ಒಬ್ಬರು ನಮ್ಮ ಪ್ರಕಾಶಣ್ಣ ಸಾಥ್ ಕೊಟ್ಟರು, ಗೋಲ್ಡ್ ಫಿಂಚ್ ಪ್ರಕಾಶಣ್ಣ, ಗುಣ, ಉಮೇಶ್, ಎಲ್ಲ ಮಂಗಳೂರಿನವರು ಇಲ್ಲಿ ಇರೋ ಮಂಗಳೂರಿನವರು ಎಲ್ಲ ಜೊತೆಗೆ ಸೇರಿ ಮಾಡೋಣ ಅಂತ ಕೆಲಸ ಕೈ ಹಾಕಿದ್ದು. ಈಗ ಅದು ಎಷ್ಟೋ ಜನರ ಕನಸು ಅಂತ ಹೇಳೋಕ್ಕಲ್ಲ, ಅಷ್ಟು ಜನರ ಕನಸು ಈಗ ಸಾಕಾರಗೊಳ್ತಾ ಇದೆ. ಊರಲ್ಲಿ ಕಂಬಳ ಮಾಡೋದು ಸುಲಭ, ಅಂದರೆ ವರ್ಷನಿಂದ ವರ್ಷ ಬಂದಿದೆ, ಕರೆ ಇದೆಲ್ಲ ರೆಡಿ ಇರುತ್ತೆ, ಮಾಡೋದು ಸುಲಭ. ವರ್ಷ ಅದು ಮಾಡಿದ್ರೆ ಆಯಿತು, ಒಂದು ವರ್ಷದಿಂದ ಇದು ಆಗ್ತದೆ. ಆದರೆ ಬೆಂಗಳೂರಲ್ಲಿ ಕಂಬಳ ಮಾಡಲಿಕ್ಕೆ ಏನು ಚಾಲೆಂಜು, ಅದು ಎಷ್ಟು ಕಷ್ಟ ಇದೆ, ರೆಡಿ ಮಾಡೋದು ಹೇಗೆ ಅಂದರೆ ನಮ್ಮಲ್ಲಿ ರೆಡಿ ಇರುತ್ತೆ, ಎಲ್ಲ ಮಾಡಿದ್ರೆ ಆಯಿತು ವರ್ಷ ಬಂದು. ಇಲ್ಲಿ ಮಾಡೋದು ಎಷ್ಟು ಕಷ್ಟ, ಅದಕ್ಕೆ ಎಷ್ಟು ಯಾವ ಥರ ತಯಾರಿ ಆಗ್ತಿದೆ? ಆ್ಯಕ್ಚುಲಿ ಅಸಾಧ್ಯ ಅನ್ನೋ ವರ್ಡ್ ದಕ್ಷಿಣ ಕನ್ನಡದವ್ರಿಗೆ ಇಲ್ಲ ಅಂತ ಅನಿಸುತ್ತೆ ನನಗೆ. ಯಾವುದು ಆಗಲ್ಲ ಅದನ್ನು ಮಾಡೋದೇ ಯೂಶ್ವಲಿ ಅಲ್ಲಿನವರ ಸ್ಪೆಷಾಲಿಟಿ. ಇದೂ ಅಷ್ಟೇ, ಯಾವುದು ಆಗಲ್ಲ ಅಂತ ತಲೆಯಲ್ಲಿರುತ್ತೆ ಅದನ್ನು ಮಾಡೋದು. ಇಲ್ಲಿ ಬಂದು ಇಲ್ಲಿ ಕೆಸರು ಗದ್ದೆ ಅಂತ ಮಾಡಿ ಅಲ್ಲಿಂದ ಒಂದು 200 ಕೋಣಗಳನ್ನು ಕರೆಸಿ ಬೆಂಗಳೂರಿನವರಿಗೆ ಅಥವಾ ಬೇರೆ ಬೇರೆ ಊರಿನವ್ರು ಇಲ್ಲಿರ್ತಾರೆ, ನಮ್ಮವರೇ ಇದ್ದಾರೆ, ಎಲ್ರಿಗೊಮ್ಮೆ ಬೆಂಗಳೂರಲ್ಲಿ ಹೇಗೆ ನಡೆಸೋದು ಅಂತ ತೋರಿಸೋಣ ಅಂತ. ಇದು ನೆಕ್ಸ್ಟ್ ಬೇರೆ ಕಡೆ ಮಾಡೆಲ್ ಆಗ್ಬೋದು. ಇದು ಆರಂಭ, ನೆಕ್ಸ್ಟ್ ವರ್ಷ ನಡೆಯುತ್ತಾ ಬೆಂಗಳೂರಲ್ಲಿ? ಈಗ ನಾವು ಮಾಡೋ ರೀತಿಯಲ್ಲಿರೋದು ಹೆಂಗೆ, ಪ್ರತಿಯೊಂದು ಆರಂಭ ಮಾಡಿದ್ದೀವಿ. ಈ ಸಲ ಹೆಂಗೆ ಹೋಗುತ್ತೆ ಅದರ ಮೇಲೆ ನೆಕ್ಸ್ಟ್ ಇಯರ್ ಈಗ ನಮ್ಮ ಕಾನ್ಸಂಟ್ರೇಷನ್ ಅಂದರೆ ಈ ವರ್ಷ ಚೆನ್ನಾಗಿ ಮಾಡೋದು. ನೆಕ್ಸ್ಟ್ ಇಯರ್ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ. ಬಟ್ ಒಂದು ಹೇಳ್ತೀನಿ, ಈ ವರ್ಷ ಚೆನ್ನಾಗಾದರೆ ಇದು ಇಯರ್ಲಿ ಈವೆಂಟ್ ಅಂದರೆ ಮಂಗಳೂರಲ್ಲಿ, ಮೂಡುಬಿದ್ರೆಲ್ಲಾಗುತ್ತೆ, ಒಂದೊಂದು ಊರಲ್ಲಾಗತ್ತೆ ಅಲ್ಲ, ಅದೇ ಥರ ಇದು ಒಂದು ಲಿಸ್ಟಲ್ಲಿರುತ್ತೆ. ಬೆಂಗಳೂರಲ್ಲಿ ಒಂದು ದಿವಸ ಕಂಬಳ ಅವರ ಪ್ರೋಗ್ರಾಮ್ ಲಿಸ್ಟಲ್ಲಿ ಇದು ಪರ್ಮನೆಂಟ್ ಆಗುತ್ತೆ. ಈಗ ಕೋಣಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು, ನಮ್ಮೂರಲ್ಲಾದರೆ ಹತ್ರ ಇದೆ. ಬೆಂಗಳೂರು 380 ಕಿಲೋಮೀಟರ್ ದೂರದಲ್ಲಿದೆ. ಹಿಂಗೆ ಅಲ್ಲಿಂದ ಇಲ್ಲಿಗೆ ಅವುಗಳು ಈ ನಮಗೆ ತಾಪಮಾನ ಅದಕ್ಕೆಲ್ಲ ಅಡ್ಜಸ್ಟು ಆಗಬೇಕು. ಯಾವ ಥರ ಇದೆ? ಈಗ ಎಲ್ಲರೂ ನನ್ನ ಲೆಕ್ಕದಲ್ಲಿ ಅಲ್ಲಿದ್ದು ಕಂಬಳ ಸಮಿತಿ ಅವರು ತುಂಬ ಕೋಆಪರೇಟಿವ್ ಆಗಿದ್ದಾರೆ. ಆಮೇಲೆ ಎಲ್ಲ ಅವರೇ ಡಿಸೈಡ್ ಮಾಡಿ ಓಕೆ ಒಂದು ಖುಷಿ ಗೊತ್ತಾ, ಅದೇ ಜನರಿಗೆ ತೋರಿಸೋ ಬದಲು ನಮ್ಮ ಸಂಸ್ಕೃತಿನ ಬೇರೆಯವರಿಗೆ ಶೋ ಆಫ್ ಮಾಡೋದಿದೆಯಲ್ಲ, ಅದರಷ್ಟು ಅದು ಖುಷಿ ಬೇರೆ ಯಾವುದ್ರಲ್ಲಿ ಸಿಗಲ್ಲ. ಸೊ ಟ್ರಾವೆಲ್ ಮಾಡಿ ಕಷ್ಟ ಇದೆ, ಯಾಕೆಂದರೆ ಫಸ್ಟ್ ಟೈಮ್ ಮಾಡೋದು. ಈಗ ನೆಕ್ಸ್ಟ್ ಟೈಮ್ ಆದರೆ ಕರೆಕ್ಟ್ ಗೊತ್ತಾಗುತ್ತೆ, ಇಲ್ಲಿ ಎಡವಿದ್ದೀವಿ, ಇದು ಸರಿ ಮಾಡಬೇಕಂತ. ಮೊದಲ ಸಲ ಮಾಡುವಾಗ ಆ ಪ್ರೀತಿ ಮತ್ತು ಉತ್ಸಾಹ ಇದೆ, ಇದರಲ್ಲಿ ಯಾವುದು ಅಡ್ಡ ಬರಲ್ಲ ಅಂತ ಅನಿಸುತ್ತೆ. ಕೋಣಗಳಿಗೆ ಈಗ ಇಲ್ಲಿ ತಾಪಮಾನ ಓಡುವ ಕೋಣಗಳಿಗೆ ಜಾಸ್ತಿ ಬಿಸಿಲಿದ್ರೆ ಕಷ್ಟ, ಬಟ್ ಇಲ್ಲಿ ಡೆಫಿನೆಟಾಗಿ ಮಂಗಳೂರಿಗಿಂತ ತಂಪಿರುತ್ತೆ. ಸೊ ಕೋಣಗಳಿಗೆ ಇದು ಚೆನ್ನಾಗಾಗತ್ತೆ. ಆಮೇಲೆ ಈ ಸೀಸನ್ ಅಷ್ಟು ಚಳಿ ಇಲ್ಲ ಬೆಂಗಳೂರಲ್ಲಿ, ಈ ಸಲ ಚಳಿ ಇಲ್ಲ. ಇನ್ನು ನಾವು AC ಹಾಕ್ಕೊಂಡೆ ಮಲಗ್ತೀವಿ, ಸೊ ಇಲ್ಲಿ ಚಳಿ ಇಲ್ಲ. ಸೊ ಈ ವೆದರು ಕೋಣಗಳಿಗೆ ಸೆಟ್ ಆಗ್ಬೋದು, ಯಾಕಂದರೆ ಜನರು ಡೆಫಿನೆಟ್ ಸೆಟ್ ಆಗುತ್ತಾರೆ. ಕೋಣಗಳಿಗೆ ಇದು ಹೊಸ್ತು. ಈಗ ಬೇರೆ ಕಂಬಳ ಇಲ್ಲಿಯವ್ರು ನೋಡಿರ್ತಾರೆ, ಕಂಬಳ ಯಾರಿಗೂ ಹೊಸ್ತಲ್ಲ. ಕೋಣಗಳಿಗೆ ಬೆಂಗಳೂರಲ್ಲಿ ಓಡೋದು ಹೊಸ್ತು, ಅದೇ ಚಾಲೆಂಜ್ ಇರೋದು.